ಆತ್ಮೀಯ ಸಹೃದಯಿ ಬಂಧುಗಳೇ, ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಸುಧಾನ ಕಿಟ್ಟೆಲ್ ಅಭಿವೃದ್ಧಿ ಅಧ್ಯಯನ ಕೇಂದ್ರ ಮತ್ತು ರೋಟರಿ ಪುತ್ತೂರು ಎಲೈಟ್ನ ಮೂಲಕ ಮಾತುಕತೆ ಸರಣಿ ಕಾರ್ಯಕ್ರಮದ 5ನೇ ಕಂತಿನ ಕಾರ್ಯಕ್ರಮದಲ್ಲಿ ವಿಶ್ವ ಮಾದಕ ವಸ್ತು ವಿರೋಧಿ ದಿನಾಚರಣೆ ಸಂಬಂಧಪಟ್ಟು ಕೆಲವೊಂದು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಪ್ರತಿ ವರ್ಷ ಜೂನ್ 26ರಂದು ವಿಶ್ವ ಮಾದಕ ವಸ್ತು ವಿರೋಧಿ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಮುಖ್ಯವಾಗಿ ಮಾದಕ ಪದಾರ್ಥಗಳ ಗೀಳು ಅಂಟಿಸಿ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿರುವಂಥ ವಿದ್ಯಾರ್ಥಿಗಳು ಮತ್ತು ಯುವ ಪೀಳಿಗೆಯನ್ನು ವ್ಯಸನಗಳಿಗೆ ಬಲಿಯಾಗುವ ಮುನ್ನ ಮಾದಕ ವ್ಯಸನಗಳಿಂದ ಅವರನ್ನು ಹೊರತರುವ ದುಷ್ಪರಿಣಾಮಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡುವುದು ಮತ್ತು ಅಂತಹ ಎಲ್ಲ ದುಶ್ಚಟಗಳನ್ನು ತ್ಯಜಿಸುವಂತೆ ಜನಜಾಗೃತಿ ಮೂಡಿಸುವುದು ಈ ದಿನದ ವಿಶೇಷತೆ. ಹಾಗಾದರೆ ಮಾದಕ ವಸ್ತು ಎಂದರೇನು? ಮಾದಕ ವಸ್ತು ಎಂದರೆ ನಶೆಗೆ ಒಳಗಾಗುವಂಥ ವಸ್ತುಗಳು. ಇತ್ತೀಚಿನ ದಿನಗಳಲ್ಲಿ ಕುಡಿತವೊಂದೇ ಅಲ್ಲದೆ ಗಾಂಜಾ, ಅಫೀಮು, ಹತೀಶ್, ಚರಸ್, ಹೆರಾಯಿನ್, ಮಾರ್ಫಿನ್, ಮರಿಜುವಾನಾ ಮತ್ತು ಕೋಕೇನ್ ಮುಂತಾದ ಮಾದಕ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಅವುಗಳ ದಾಸತ್ವಕ್ಕೊಳಗಾಗುತ್ತಿದ್ದಾರೆ. ಪ್ರಸ್ತುತ ಭಾರತದಲ್ಲಿ 8 ಕೋಟಿಗಿಂತ ಹೆಚ್ಚು ಜನರು ಮದ್ಯ ಮತ್ತು ಮಾದಕ ವಸ್ತುಗಳ ವ್ಯಸನಿಗಳಾಗಿದ್ದಾರೆ. ಅದರಲ್ಲಿ 6 ಕೋಟಿಯಷ್ಟು ಮದ್ಯ ವ್ಯಸನಿಗಳು ಮತ್ತು 2 ಕೋಟಿಯಷ್ಟು ಜನರು ಮಾದಕ ವಸ್ತು ವ್ಯಸನಿಗಳಾಗಿದ್ದಾರೆ. ಮಾದಕ ವಸ್ತುಗಳಿಗೆ ದಾಸರಾಗಿ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 10 ಲಕ್ಷ ಜನರು ಮರಣ ಹೊಂದುತ್ತಿದ್ದು, ಕರ್ನಾಟಕ ರಾಜ್ಯದಲ್ಲಿ 1 ರಿಂದ 2 ಲಕ್ಷದಷ್ಟು ಜನರು ಸಾವಿಗೀಡಾಗುತ್ತಿದ್ದಾರೆ ಎಂದು ವರದಿಗಳು ತಿಳಿಸಿವೆ. ಯುವಜನತೆ ಇದರ ಭೀಕರತೆಯನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ವ್ಯಕ್ತಿಯ ಆಲೋಚನೆಗಳನ್ನು ಬದಲಾಯಿಸುವ ಶಕ್ತಿ ಆತನ ಮೆದುಳಿಗಿದೆ. ಮಾದಕ ವಸ್ತುಗಳ ಬಳಕೆಯಿಂದ ಮೆದುಳಿನಲ್ಲಿ ಉತ್ಪಾದನೆಯಾಗುವ ನೈಸರ್ಗಿಕವಾದಂಥ ರಾಸಾಯನಿಕಗಳ ಪ್ರಮಾಣ ಕುಗ್ಗುತ್ತದೆ. ಮೆದುಳಿನ ಕಾರ್ಯವಿಧಾನವನ್ನು ಬದಲಾಯಿಸುತ್ತದೆ. ಶಾರೀರಿಕ ಮಾನಸಿಕ ನಿಯಂತ್ರಣ ಕಳಕೊಂಡು ಅನಾರೋಗ್ಯಕ್ಕೆ ತುತ್ತಾಗುತ್ತಾನೆ. ಈ ರೀತಿಯ ದುಶ್ಚಟಗಳಿಂದ ವ್ಯಕ್ತಿಯ ಆರೋಗ್ಯದೊಂದಿಗೆ ಆತನ ಕುಟುಂಬದ ಮತ್ತು ಸಮಾಜದ ಸ್ವಾಸ್ಥ್ಯ ಕೆಡುತ್ತದೆ. ದುಶ್ಚಟಗಳು ವ್ಯಕ್ತಿಯನ್ನು ಅಪರಾಧಿಯನ್ನಾಗಿ ಮಾಡುತ್ತದೆ. ಆದ್ದರಿಂದ ಕುಟುಂಬದ, ಸಮಾಜದ ಮತ್ತು ರಾಷ್ಟ್ರದ ಭವಿಷ್ಯ ರೂಪಿಸಬೇಕಾಗಿರುವಂಥ ಯುವ ಸಮೂಹ ಅದರ ಬಗ್ಗೆ ಯೋಚಿಸಬೇಕು. ವ್ಯಸನಗಳಿಗೆ ಬಲಿಯಾಗುವ ಬದಲು ತಮ್ಮ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸಲು ನಿರಂತರವಾಗಿ ಶ್ರಮಿಸುತ್ತಿರುವಂಥ ಹೆತ್ತವರ, ಕುಟುಂಬದ ಮತ್ತು ಸಮಾಜದ ಸ್ವಾಸ್ಥ್ಯದ ಬಗ್ಗೆ ಯೋಚಿಸಬೇಕು. ಸಹವಾಸ, ಮೋಜು ಮಸ್ತಿಗಾಗಿ ಅಥವಾ ಫ್ಯಾಷನ್ಗಾಗಿ ಮಾದಕ ವಸ್ತುಗಳ ಸೇವನೆ ಯುವಜನರ ಗುರಿಯಾಗಬಾರದು. ಅವುಗಳಿಗೆ ದಾಸರಾಗುವುದು ಸುಲಭ, ಆದರೆ ಅವುಗಳಿಂದ ಹೊರಬರುವುದು ಬಹಳ ಕಷ್ಟ. ಆದ್ದರಿಂದ ಮುಂದಿನ ಪೀಳಿಗೆಯು ಈ ವಸ್ತುಗಳಿಂದ ದೂರವಾಗಿರುವಂತೆ ಎಲ್ಲರೂ ಜಾಗೃತರಾಗಿ ಎಚ್ಚರ ವಹಿಸಿ ಜೀವನ ನಡೆಸಬೇಕು. ನಮ್ಮ ದೇಶದ, ವಿಶ್ವದ ಶಾಂತಿ, ನೆಮ್ಮದಿಗೆ ಮಾದಕ ದ್ರವ್ಯಗಳ ತಡೆ ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಜೀವನದಲ್ಲಿ ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವ ಮೂಲಕ ವ್ಯಸನಗಳಿಂದ ದೂರ ಇರುವಂಥ ಸಂಕಲ್ಪ ಕೈಗೊಳ್ಳುವಂಥ ಅನಿವಾರ್ಯತೆ ನಮ್ಮ ಸಮಾಜಕ್ಕಿದೆ. ಸ್ವಾಸ್ಥ್ಯ ಸಂಕಲ್ಪ ನಮ್ಮ ಗುರಿಯಾಗಿರಬೇಕು. ಅದು ಈ ಸಮಾಜದ ಸಂಕಲ್ಪವಾಗಿರಲಿ. ವಿಶ್ವ ಮಾದಕ ವಸ್ತು ವಿರೋಧಿ ದಿನಾಚರಣೆ ಸಂಬಂಧಪಟ್ಟು ಸುಧಾನ ಕಿಟ್ಟೆಲ್ ಅಭಿವೃದ್ಧಿ ಅಧ್ಯಯನ ಕೇಂದ್ರ ಮತ್ತು ರೋಟರಿ ಪುತ್ತೂರು ಎಲೈಟ್ನ ಮೂಲಕ ಹೊರತಂದಿರುವಂಥ ಈ ವಿಡಿಯೋವನ್ನು ಎಲ್ಲರೂ ವೀಕ್ಷಿಸಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ಸಮಾಜದ ಸ್ವಾಸ್ಥ್ಯ ಸಂಕಲ್ಪದ ಪರಿಕಲ್ಪನೆಯೊಂದಿಗೆ ಇತರರಿಗೆ ಶೇರ್ ಮಾಡಿ ಎಂಬ ಭಿನ್ನಹದೊಂದಿಗೆ ಎಲ್ಲರಿಗೂ ವಂದನೆ ಸಲ್ಲಿಸ್ತೇನೆ.